ಪುತ್ತೂರಿನಲ್ಲಿ ನಮಿತಾ ಆಚಾರ್ಯ ಎಂಬುವರ ಪುತ್ರಿಯನ್ನ ಮದುವೆಯಾಗುವುದಾಗಿ ಹೇಳಿ ಅತ್ಯಾಚಾರ ಮಾಡಿ ಮಗು ಕರುಣಿಸಿದಂತಹ ಪ್ರಕರಣದಲ್ಲಿ ಇನ್ನೂ ಕೂಡ ಸಂತ್ರಸ್ತೆ ಪೂಜಾ ಆಚಾರ್ಯಗೆ ನ್ಯಾಯ ಸಿಕ್ಕಿಲ್ಲ ಎಂದು ವಿಶ್ವಕರ್ಮ ಸಮುದಾಯದ ರಾಜ್ಯಾಧ್ಯಕ್ಷ ನಂಜುಂಡಿ ಹೇಳಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಮ್ಮ ಸಮಾಜದ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸಲು ನಾವು ಕಳೆದ 6-7 ತಿಂಗಳಿಂದ ಹೋರಾಟ ಮಾಡಿಕೊಂಡು ಬಂದಿದ್ದೇವೆ. ಆದರೆ ಆರೋಪಿ ಕೃಷ್ಣ ಮತ್ತು ತಂದೆ ಜಗನ್ನಿವಾಸ್ ರಾವ್ ಈ ಹಿಂದೆ ಪ್ರಕರಣವನ್ನ ಸರಿ ಮಾಡೋಣ ಎಂದು ಮಾತು ನೀಡಿದರು. ಆದರೆ ಇನ್ನೂ ಮದುವೆ ಮಾಡಿಸಲು ನಿರಾಕರಿಸ್ತಾ ಇದ್ದಾರೆ. ಈ ಪ್ರಕರಣದಲ್ಲಿ ಕೃಷ್ಣ ಮತ್ತು ಪೂಜಾ ಅವರು ಇಬ್ಬರೂ ಕೂಡ ತಪ್ಪು ಮಾಡಿದ್ದಾರೆ. ಈ ಭಾಗದ ಹಲವು ನಾಯಕರನ್ನ ಮುಂದಿಟ್ಟುಕೊಂಡು ಅವರನ್ನ ಒಂದು ಮಾಡಲು ಎಲ್ಲಾ ಪ್ರಯತ್ನ ಮಾಡಿದ್ದೇವೆ. DNA ವರದಿಯಲ್ಲಿ ಆತನೇ ಅಪ್ಪ ಎಂದು ದೃಢವಾಗಿದೆ. ಆದರೂ ಮದುವೆ ಮಾಡಿಕೊಡಲು ಮನೆ ಮಂದಿ ನಿರಾಕರಿಸ್ತಾ ಇದ್ದಾರೆ. ಪೂಜಾ ಆಚಾರ್ಯ ಅವರ ಈ ಕುಟುಂಬಕ್ಕೆ ತಾರ್ಕಿಕ ಅಂತ್ಯ ಕಾಣುವವರೆಗೂ ಕೂಡ ವಿಶ್ವಕರ್ಮ ಸಮಾಜ ಅವರ ಹಿಂದೆ ಇದ್ದೇ ಇರ್ತದೆ. ನ್ಯಾಯಾಲಯ ಕೂಡ ಅವರಿಗೆ ಅನ್ಯಾಯ ಮಾಡಲು ಸಾಧ್ಯವಿಲ್ಲ. ನಮಗೆ ನ್ಯಾಯ ಖಂಡಿತ ಸಿಗ್ತದೆ. ಆದರೆ ಕೃಷ್ಣ ಅವರ ಮನೆ ಮಂದಿ ಇದನ್ನ ಸೌಹಾರ್ದಯುತವಾಗಿ ಬಗೆಹರಿಸಲಿ ಎನ್ನುವ ಉದ್ದೇಶದಿಂದ ನಾವು ಕಾಯ್ತಾ ಇದ್ದೀವಿ ಎಂದರು. ಸುದ್ದಿಗೋಷ್ಠಿಯಲ್ಲಿ ಸಂತ್ರಸ್ತೆ ಪೂಜಾ ಆಚಾರ್ಯ, ತಾಯಿ ನಮಿತಾ ಆಚಾರ್ಯ, ಕುಟುಂಬಿಕರಾದ ರಾಜೇಶ್ ಆಚಾರ್ಯ ಹಾಗೂ ಲೋಕೇಶ್ ಆಚಾರ್ಯ ಉಪಸ್ಥಿತರಿದ್ದರು. ಅದರಿಂದ ಇದು ಕೋರ್ಟು ಕಟ್ಟಕಟ್ಟೆ ಹೋರಾಟ ಅದು ಇದು ಅಲ್ದಿರ ಏನು ಇಬ್ರು ಪ್ರೀತಿಸಿದ್ದಾರೆ, ಇದನ್ನ ಸರಿ ಮಾಡಿಸುವಂತ ಒಂದು ಸಂಧಾನವನ್ನು ಕೂಡ ಮಾಡ್ಬೋದು, ನೋಡೋಣ ನಾನೇ ಮಾಡ್ಬೋದು ಅಂತೇಳಿ ಯಾವುದೇ ಅವರ ವಿರುದ್ಧ ಯಾವುದೇ ರೀತಿಯಲ್ಲೂ ಕೂಡ ನಾನು ಮಾತಾಡ್ತೀರಾ. ಈ ಪ್ರಕರಣದಲ್ಲಿ ಪೂಜಾ ಆಚಾರ್ಯವರು ಕೂಡ ಮತ್ತೆ J.K. ಕೃಷ್ಣ ಅವರು ಕೂಡ ಇಬ್ರು ಕೂಡ ತಪ್ಪು ಮಾಡಿದ್ದಾರೆ. DNA ರಿಪೋರ್ಟ್ ಬಂತು, ಪಾಸಿಟಿವ್ ಆಗಿ ಬಂತು. ಪೂಜಾ ಆಚಾರ್ಯ ಏನು ಮಗ ಇದ್ದಾನೆ, ಅದರ ತಂದೆ J. ಕೃಷ್ಣ ಅಂತಾನೆ DNA ರಿಪೋರ್ಟ್ ಬಂತು. ಪೂಜಾ ಆಚಾರ್ಯ ಅವರ ಈ ಕುಟುಂಬಕ್ಕೆ ಕಾನೂನು ಹೋರಾಟ ಒಂದು ತಾರ್ಕಿಕ ಅಂತ್ಯ ಕಾಣುವವರೆಗೂ ಕೂಡ ವಿಶ್ವಕರ್ಮ ಸಮಾಜ ಇವರ ಬೆನ್ನಿಂದ ಇರ್ತಾರೆ. ನಾನು ಇವರ ಬೆನ್ನಿಂದ ಇರ್ತೇನೆ. ನ್ಯಾಯಾಲಯ ನಮಗೆ ಯಾವುದೇ ರೀತಿಯಲ್ಲೂ ಕೂಡ ಇವ್ರಿಗೆ ಅನ್ಯಾಯ ಮಾಡುವಂತ ಪ್ರಕ್ರಿಯೆ ಮಾಡೋದಿಲ್ಲ. ಯಾಕಂತ ಹೇಳಿದ್ರೆ ಕಣ್ಣೆದುರಿಗೆ ಎಲ್ಲವೂ ಇದೆ. ಆದ್ರಿಂದ ನ್ಯಾಯ ನಮ್ಗೆ ಸಿಗ್ತದೆ. ನಮ್ಗೆ ಈಗಲೂ ಚಂದ ಕುಟುಂಬವಾಗಿರ್ಲಿ ಅಂತ ಬಯಸೋದು. ಈ ಹೋರಾಟ ಗಿರಾಟ ಎಲ್ಲ ಅದು ನಾವೆಲ್ಲ ನೋಡಿದ್ದೇವೆ ಸರ್. ಈ ವಾರ 10 ದಿವಸ ಆದ್ಮೇಲೆ ಏನಾಗ್ತದೆ ಅಂತ ನಮ್ಗೆ ಗೊತ್ತಿದೆ. ಹೋರಾಟದ ಮೂಲಕ ಇದು ಸರಿಪಡಿಸೋದೇ ಅನ್ನೋದಾಗಿದ್ರೆ ನಾನು 3 ತಿಂಗಳಿಂದಲೇ ಮಾಡ್ಬೇಕಾಯ್ತು.